ಸ್ನೇಹಿತರೆ ನಮಸ್ಕಾರ. ಮಾತು ಆಡಿದರೆ ಹೋಯ್ತು, ಮುತ್ತು ಉದುರಿದರೆ ಹೋಯ್ತು ಅನ್ನುವಂಥ ಮಾತಿನ ಹಾಗೆ ಈಗ ಬಿಜೆಪಿ ಸರ್ಕಾರ ಮಾಡಿದಂಥ ತಪ್ಪನ್ನೇ, ಬಿಜೆಪಿ ಸಚಿವರು ಮಾಡಿದಂಥ ತಪ್ಪನ್ನೇ ಈಗ ಕಾಂಗ್ರೆಸ್‌ನ ಸಚಿವರುಗಳು, ಕಾಂಗ್ರೆಸ್‌ನ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಹೇಗೆ ಬಿಜೆಪಿ ತನ್ನ ದುರಾಡಳಿತದ ಮೂಲಕ ಅಧಿಕಾರವನ್ನು ಕಳೆದುಕೊಳ್ತೋ, ಕಾಂಗ್ರೆಸ್‌ಗೆ ಜನರು ಅಧಿಕಾರವನ್ನು ನೀಡಿದರೋ, ಈಗ ಕಾಂಗ್ರೆಸ್ ಕೂಡ ಮತ್ತದೇ ತಪ್ಪನ್ನು ಮಾಡ್ತಿದೆ ಎಲ್ಲ ವಿಚಾರದಲ್ಲೂ ಕೂಡ. ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅನ್ನೋಂಥ ಒಂದೇ ಒಂದು ನೆಪವನ್ನು ಇಟ್ಕೊಂಡು ಸರ್ಕಾರದವರು ನಡೆದುಕೊಳ್ತಿರುವಂಥ ರೀತಿಯನ್ನು ನೋಡಿದ್ರೆ ಬಹುಶಃ ಎಂಥವರಿಗಾದರೂ ಈಗ ನಾವು ಯಾಕಾದರೂ ಕಾಂಗ್ರೆಸ್ಗೆ ಮತ ಕೊಟ್ವಿ ಅನ್ನೋಂಥ ಭಾವನೆ ಮೂಡೋದು ಸಹಜ. ಒಂದು ಕಡೆ ಈಗಾಗಲೇ ಕಾವೇರಿಯ ಕಿಚ್ಚು, ಕಾವೇರಿ ನೀರನ್ನು ಬಿಡುವಂಥ ವಿಚಾರದಲ್ಲಿ ನಿರಂತರವಾದಂಥ ಹೋರಾಟ ಆಗ್ತಿದೆ. ಈ ನಡುವೆ ಈ ವಿಚಾರದಲ್ಲಿ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು, ಸರ್ಕಾರದ ಸಚಿವರುಗಳಾಗಿರ್ಬೋದು, ಪ್ರಮುಖರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರೈತರ ವಿಚಾರದಲ್ಲಿ ಕಾಂಗ್ರೆಸ್‌ನ ಸಚಿವರು ನಡೆದುಕೊಳ್ಳುತ್ತಿರುವಂಥ ರೀತಿ, ಅವರ ಧೋರಣೆ, ಅವರ ಮಾತುಗಳು ಇದು ಸಹಜವಾಗಿ ಈಗ ಹೊಸ ವಿವಾದವನ್ನು ಸೃಷ್ಟಿ ಮಾಡ್ತಿದೆ. ಇವೆಲ್ಲದೂ ಕೂಡ ಈಗ ಕಾಂಗ್ರೆಸ್‌ಗೆ ಶಾಪವಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಈಗಾಗಲೇ ರೈತರು ಜೀವ ಕಳೆದುಕೊಳ್ಳುತ್ತಿರುವಂಥ ವಿಚಾರವಾಗಿ ಹಗುರವಾಗಿ ಮಾತನಾಡಿದಂಥ ಸಚಿವ ಶಿವಾನಂದ ಪಾಟೀಲ್ ಅವರ ಬೆನ್ನಲ್ಲೇ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಡಿ ಕೆ ಶಿವಕುಮಾರ್ ಆಡಿರುವಂಥ ವಿವಾದಾತ್ಮಕ ಹೇಳಿಕೆ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡ್ತಿದೆ. ಬಿಜೆಪಿಯು ಕೂಡ ಇದನ್ನೇ ಪ್ರಮುಖ ಅಸ್ತ್ರವಾಗಿ ಬಳಕೆಯನ್ನು ಮಾಡಿಕೊಂಡು ರಾಜ್ಯದಾದ್ಯಂತ ಈ ಬಗ್ಗೆ ರೈತರಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಶಿವಾನಂದ ಪಾಟೀಲ್ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು? ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು? ಇದಕ್ಕೆ ರೈತರ ಆಕ್ರೋಶ ಯಾವ ಪರಿ ಇದೆ? ಇದೆಲ್ಲದರ ಬಗ್ಗೆ ಡಿಟೇಲ್ ಆದಂಥ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ರೈತರು ಜೀವವನ್ನು ಕಳೆದುಕೊಳ್ತಿರೋದು ಹೊಸದೇನಲ್ಲ. ಅದರಲ್ಲೂ ಕೂಡ ಈ ಬಾರಿ ಮಳೆಯ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಒಂದು ಕಡೆ ನೀರಿಲ್ಲ, ಮತ್ತೊಂದು ಕಡೆ ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಸಿಗಲ್ಲ. ಹೀಗಾಗಿ ರೈತನ ಬದುಕು ಒಂದು ರೀತಿಯಲ್ಲಿ ಮುರಾಬಟ್ಟೆಯೇ. ಜೊತೆಗೆ ಸಹಜವಾಗಿ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಭಾಷಣ ಮಾಡುವಂಥ ರಾಜಕಾರಣಿಗಳು ರೈತರ ವಿಚಾರದಲ್ಲಿ ಎಷ್ಟು ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದೇ ರೀತಿ ಈಗ ಕಾಂಗ್ರೆಸ್‌ನ ಸರ್ಕಾರವು ಕೂಡ ರೈತರ ಬಗ್ಗೆ ಯಾವ ರೀತಿಯಾದಂಥ ಧೋರಣೆಯನ್ನು ಇಟ್ಕೊಂಡಿದೆ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರದ ಸಚಿವರೇ ಬಹಿರಂಗಪಡಿಸ್ತಿದ್ದಾರೆ. ಈಗಾಗಲೇ ಬೇರೆ ಬೇರೆ ವಿಚಾರದಲ್ಲಿ, ಅದರಲ್ಲೂ ಕೂಡ ಕಾವೇರಿಯ ವಿಚಾರದಲ್ಲಿ ರೈತರ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಈಗ ಜೀವ ತೆಗೆದುಕೊಳ್ತಿರುವಂಥ ವಿಚಾರದಲ್ಲಿ, ರೈತರು ಜೀವವನ್ನೇ ತೆಗೆದುಕೊಳ್ತಿರುವಂಥ ವಿಚಾರದಲ್ಲೂ ಕೂಡ ಈಗ ರೈತರ ಕೆಂಗಣ್ಣಿಗೆ ಗುರಿಯಾಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಮದ್ಯಪಾನದಿಂದ ಮೃತಪಟ್ಟಿದ್ದವರು ಸಹ ಈಗ ರೈತರು ಜೀವ ತೆಗೆದುಕೊಳ್ತಿದ್ದಾರೆ, ರೈತರ ಆತ್ಮಹತ್ಯೆ ಎನ್ನುವಂತಹ ಒಂದು ಏನು ಪ್ರಕರಣಗಳು ದಾಖಲಾಗ್ತಾವಲ್ವಾ, ಒಂದು ಈ ರೀತಿಯಾದಂತಹ ಪ್ರಕರಣಗಳು ದಾಖಲಾಗೋದಕ್ಕೆ ರೈತರ ಪರಿಹಾರದ ಆಸೆಗೆ, ರೈತರೆಲ್ಲರೂ ಕೂಡ ಪರಿಹಾರದ ಆಸೆಗೆ ಈ ರೀತಿಯಾದಂತಹ ಒಂದು ಪ್ರಕರಣ ಅಂತೇಳಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಚಿವ ಶಿವಾನಂದ ಪಾಟೀಲ್ ಹೇಳೋದ್ರ ಮೂಲಕ ವಿಪಕ್ಷಗಳಿಗೆ ಆಹಾರ ಆಗಿದ್ರು, ರೈತರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಜೊತೆಗೆ ಈ ಕುರಿತು ಆಕ್ರೋಶ ತಣ್ಣಗಾಗುವ ಮೊದಲೇ ಡಿ ಕೆ ಶಿವಕುಮಾರ್ ಈಗ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ತುಟ್ಟಿಯಾಗುವಂತಹ ಒಂದು ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದನ್ನೇ ಪ್ರಬಲ ಅಸ್ತ್ರವಾಗಿ ಬಿಜೆಪಿ ಕೂಡ ಬಳಕೆ ಮಾಡ್ತಾ ಇದೆ. ರೈತರು ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಒಂದು ವಿಡಿಯೋದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು, ಎಲ್ಲಿದೆ ರೈತರ ಈ ರೀತಿಯಾದಂಥ ಜೀವ ತೆಗೆದುಕೊಳ್ತಿರುವಂತಹ ವಿಚಾರ? ಸ್ವಂತಕ್ಕೆಲ್ಲ ಅವರು ಜೀವವನ್ನು ತೆಗೆದುಕೊಂಡವರನ್ನ ರೈತರು ಅನ್ನೋದಕ್ಕೆ ಆಗೋದಿಲ್ಲ, ಇದೆಲ್ಲ ಸುಳ್ಳು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಈ ಮೂಲಕ ಸಚಿವರ ಬಳಿಕ ರೈತರ ಈ ರೀತಿಯಾದಂಥ ಪ್ರಕರಣಕ್ಕೆ ನಕಲಿ ಎನ್ನುವಂಥ ಬಣ್ಣವನ್ನು ಡಿ ಕೆ ಶಿವಕುಮಾರ್ ಬಳಿದಿದ್ದಾರೆ, ಆರೋಪವನ್ನು ಹೊರಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆಗಳು, ಸಂಕಷ್ಟಗಳನ್ನು ರಾಜ್ಯ ಸರ್ಕಾರ ತಳ್ಳಿ ಹಾಕುವಂತಿಲ್ಲ. ಇದೊಂದು ಗಂಭೀರ ವಿಚಾರ ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಜೆಪಿ ಇದನ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರುವಂಥ ಕೆಲಸವನ್ನು ಕೂಡ ಶುರು ಮಾಡಿದೆ. ಡಿ ಕೆ ಶಿವಕುಮಾರ್ ಹೇಳಿಕೆ ಇರ್ಬೋದು, ಜೊತೆಗೆ ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ಆಗಿರ್ಬೋದು. ಈ ಎರಡೂ ಹೇಳಿಕೆಯನ್ನು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಜೊತೆಗೆ ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ ಅವರ ಹೇಳಿಕೆ ಆಗಿರ್ಬೋದು. ಈ ಎರಡೂ ಹೇಳಿಕೆಗಳಲ್ಲಿ ರೈತ ವಿರೋಧಿ ಧೋರಣೆ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದೆ. ಜೊತೆಗೆ ಈ ಬರಡು ಭೂಮಿ, ಮೋಡವಿಲ್ಲದೆ ಆಕಾಶ ಈಗಾಗಲೇ ಒಂದು ರೀತಿಯಲ್ಲಿ ಬಣಗುಡ್ತಾ ಇದೆ. ಬೆಳೆಗಳೆಲ್ಲ ಸುಟ್ಟು ಇದನ್ನು ಸಾಕ್ಷಿ ಹೇಳ್ತಿದ್ದಾವೆ.
ಮೋಡವಿಲ್ಲದೆ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾದಂತಹ ಹೇಳಲಾಗದಂಥ ಸ್ಥಿತಿ ಇದೆ. ಮಳೆ ವಾಡಿಕೆಯ ಪ್ರಮಾಣದಲ್ಲಿ ಆಗಬೇಕಾಗಿತ್ತು, ಇನ್ನೂ ಕೂಡ ಮಳೆ ಆಗ್ತಾ ಇಲ್ಲ. ಮಳೆ ಕೆಲವು ಕಡೆ ಆಗ್ತಾ ಇದೆ. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಬಾರಿ ಮಳೆಯ ಕೊರತೆ ಸಿಕ್ಕಾಪಟ್ಟೆ ಇದೆ. ಹೀಗೆಲ್ಲ ಇರುವಾಗ, ಒಂದು ರೀತಿಯಲ್ಲಿ ಬರಗಾಲದ ಸನ್ನಿವೇಶ ಇರುವಾಗ, ಈ ರೀತಿಯಾದಂಥ ಹೇಳಿಕೆ ಕೊಡೋದ್ರ ಮೂಲಕ ಸರ್ಕಾರ ತನ್ನ ಒಂದು ಮೌಢ್ಯವನ್ನು ಪ್ರದರ್ಶನ ಮಾಡ್ತಿದೆ, ತನ್ನ ದರ್ಪವನ್ನು ಪ್ರದರ್ಶನ ಮಾಡ್ತಿದೆ. ರೈತರ ವಿಚಾರದಲ್ಲೂ ಕೂಡ ಈ ರೀತಿಯಾದಂಥ ದರ್ಪ ಸರಿಯಲ್ಲ. ಜೊತೆಗೆ ರೈತರ ವಿಚಾರದಲ್ಲಿ ಈ ರೀತಿಯಾದಂಥ ದಬ್ಬಾಳಿಕೆಗಳನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು, ಇದು ಅಪಾಯದ ಮುನ್ಸೂಚನೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಭಾರಿ ಬೆಲೆಯನ್ನು ತೆರುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಮಾತುಗಳನ್ನು ಹೇಳಲಾಗ್ತದೆ. ಈಗಾಗಲೇ ರೈತರಾಗಿರ್ಬೋದು, ಜೊತೆಗೆ ರೈತ ಮುಖಂಡರುಗಳಾಗಿರ್ಬೋದು, ಕಾವೇರಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಡೋದ್ರ ಮೂಲಕ ತಾವು ವಿವಾದದ ಬೆಂಕಿಯನ್ನು ಹೆಚ್ಚು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಮರೆತು ಡಿ ಕೆ ಶಿವಕುಮಾರ್ ಆಡಿರುವಂಥ ಮಾತಿರ್ಬೋದು, ಶಿವಾನಂದ ಪಾಟೀಲ್ ಅವರು ಆಡಿರುವಂಥ ಮಾತಿರ್ಬೋದು, ಇವೆಲ್ಲದೂ ಕೂಡ ಈಗ ಭಾರಿ ಭಾರಿ ಪರಿಣಾಮವನ್ನು ಎದುರಿಸುವಂತಹ, ಜೊತೆಗೆ ತನ್ನ ಸ್ವಂತ ಕುಟುಂಬವನ್ನೇ ಸಲಹಲು ಆಗುತ್ತಿಲ್ಲ ಎಂಬಂತಹ ರೈತರು ಈಗ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಂತಕ್ಕೆ ಜೀವವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಪರಿಹಾರದ ಹಣಕ್ಕೋಸ್ಕರ ಇಂತಹ ಪ್ರಕರಣಗಳನ್ನು ಮತ್ತೆ ಮತ್ತೆ ದಾಖಲಿಸ್ತಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಬಹುಶಃ ಕಾಂಗ್ರೆಸ್ಗೆ ಇದು ದೊಡ್ಡ ಮಗ್ಗುಲ ಮುಳ್ಳಾಗಬಹುದು, ದೊಡ್ಡ ಕಾಸ್ಟ್ಲಿ ಹೇಳಿಕೆಯೂ ಕೂಡ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಣಿಸ್ತಿದೆ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಸರ್ಕಾರವು ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಿದಂಥ ತಪ್ಪುಗಳನ್ನೇ ರಿಪೀಟ್ ಮಾಡ್ತಾ ತನ್ನ ತಲೆಯ ಮೇಲೆ ತಾನೇ ಬಂಡೆಗಲ್ಲನ್ನು ಹೊತ್ತಿಕೊಂಡು ಹಾಕ್ತಿದೆಯಾ? ಅಥವಾ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಜನರಿಂದ ಚೀತು ಅಂತೇಳಿ ಅನಿಸ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ, ಈ ರೀತಿಯಾದಂಥ ನಿರ್ಧಾರಗಳನ್ನು ಅಥವಾ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಪ್ರಕಟಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.